ಕವಾಸಾಕಿ ಬೇರೆ ಇದೆ ನಿಂಜಾ. ಓ ಹ್ಯಾರ್ಲಿ ಡೇವಿಡ್ಸನ್ ಐತಪ್ಪ. ಯೂಸ್ಡಾ ಇದು? ಯೂಸ್ ಅಂದ್ರೆ ಜಸ್ಟ್ ಹಾಕಿ ತೆಗಿರೋದು. ಇದು ಚೋರ ಇಲ್ಲ ಅಂದ್ರೆ ಅಸಲಿನಾ? 95 ಕೊಡಿ ಮೇಡಮ್. 95. ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು, ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಹಲೋ ನಮಸ್ಕಾರ. ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಇದು ಬೆಂಗಳೂರಿನ ಅತಿ ದೊಡ್ಡ ಸ್ಕ್ರಾಪ್ ಬಿಸ್ನೆಸ್ ಮಾಡುವಂತ ಜಾಗ. ಸೊ ಈ ಜಾಗ ಎಲ್ಲಿದೆ, ನಾನಿವತ್ತು ಎಲ್ಲಿದ್ದೀನಿ, ಯಾವ ಏರಿಯಾದಲ್ಲಿದ್ದೀನಿ ಅಂತ ಹೇಳ್ತೀನಿ. ಸೊ ಇದು ನಮ್ಮ ಶಿವಾಜಿನಗರಲ್ಲಿ ಇರುವಂತ ಎಲ್ಲ ಗಾಡಿಗಳು ಅಂದ್ರೆ 2 ವೀಲರು, ಕಾರ್ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಈ ತರ ದೊಡ್ಡ ದೊಡ್ಡ ಗಾಡಿಗಳು, ಲಾರಿಗಳಾಗಿರ್ಬೋದು, ಈ ತರ ಜಾಸ್ತಿ ಗಾಡಿಗಳ ಸ್ಕ್ರಾಪ್ ಐಟಮ್ಗಳು ಇಲ್ಲಿ ನಮಗೆ ಸಿಗುತ್ತೆ. ಅಂದ್ರೆ ಲೋಕಲ್ ಆಗಿ ಹೇಳೋದಾದ್ರೆ ಗಾಡಿಯ ಸ್ಪೇರ್ ಪಾರ್ಟ್ಸ್ಗಳು ಯೂಸ್ಡ್ ಆಗಿರ್ಬೋದು, ಇಲ್ಲ ಸೆಕೆಂಡ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಸ್ಕ್ಯಾಮ್ ಆಗಿರ್ಬೋದು, ಯಾರಿಗೆ ಗೊತ್ತು. ಸೊ ಈ ಇಂಟ್ರೆಸ್ಟಿಂಗ್ ವಿಚಾರನ ಇವತ್ತು ನಾನು ಕಲೆ ಹಾಕಕ್ಕೆ ಬಂದಿದ್ದೀನಿ. ಸೊ ನನಗೆ ಆಕ್ಚುಲ್ ಆಗಿ ಒಂದು ಗಾಡಿಯ ಸ್ಪೇರ್ ಪಾರ್ಟ್ಸ್ ಅವಶ್ಯಕತೆ ಇದೆ ನನ್ನ ಫ್ರೆಂಡಿಗೆ. ಸೊ ಇವತ್ತು ಆ ಸ್ಪೇರ್ ಪಾರ್ಟ್ಸ್ ಸಿಗುತ್ತಾ, ಎಷ್ಟಕ್ಕೆ ಸಿಗುತ್ತೆ, ಏನ್ ಡೀಲ್ ಆಗುತ್ತೆ ಎಲ್ಲ ತೋರಿಸ್ತೀನಿ. ಇದು ಬೆಂಗಳೂರಿನ ಅತಿ ದೊಡ್ಡ ಸ್ಕ್ರಾಪ್ ಬಿಸ್ನೆಸ್ ಮಾಡುವಂತ ಜಾಗ. ಇದು ಅಸ್ಲಿನ ನಕಲಿನ ನೋಡೋಣ ಬನ್ನಿ. ಸ್ಟ್ರೈಟ್ ಹೋದ್ರೆ ನಿಮಗೆ ಡೈರೆಕ್ಟ್ ಶಿವಾಜಿನಗರ್ ಬಸ್ ಸ್ಟಾಪ್ ಹತ್ರ ಹೋಗುತ್ತೆ. ಈ ಸರ್ಕಲಲ್ಲಿ ಹಿಂಗೆ ಲೆಫ್ಟ್ ಎಳ್ಕೊಂಡು ಈ ಒಂದು ಚಿಕ್ಕ ರೋಡಿಗೆ ಕನೆಕ್ಟ್ ಆದರೆ ನಿಮಗೆ ಈ ಏರಿಯಾ ಸಿಗುತ್ತೆ. ನೋಡಿ ಪಾರ್ಟ್ಸು, ಮೆಕ್ಯಾನಿಕ್ ಅಂಗಡಿಗಳು ಎಲ್ಲ ಇದ್ದಾವೆ. ಇನ್ನು ಮುಂದೆ ಹೋಗಬೇಕು ಸ್ವಲ್ಪ. ಓಕೆ, ಸೊ ಇದೆ ಬೆಂಗಳೂರಿನ ಅತಿ ದೊಡ್ಡ ಸ್ಕ್ರಾಪ್ ಬಿಸ್ನೆಸ್ ಮಾರ್ಕೆಟು. ಇದು ಶಿವಾಜಿನಗರಲ್ಲಿರೋದು. ಎಲ್ಲ ಗಾಡಿಗಳ ಐಟಮ್ಸ್ಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಸೀಟು, ಎಲ್ಲ ಕಾರ್ದು ಸೀಟ್ಗಳು, ದೊಡ್ಡ ದೊಡ್ಡ ಕಾರ್ ಸೀಟ್ಗಳು ಎಲ್ಲ ಸಿಗುತ್ತೆ. ಟೈರ್ಗಳು ಸಿಗ್ತಾ ಇರುತ್ತೆ ಇಲ್ಲಿ. ಸೊ ನೋಡಿ, ಇದು ಫುಲ್ ಒಳಗಡೆ ಹೋಗ್ಬಿಟ್ರೆ ನಿಮಗೆ ಯಾವ ಗಾಡಿದು ಏನು ಐಟಮ್ ಬೇಕು ಎಲ್ಲ ಸಿಗುತ್ತೆ. ಟೈರ್ಗಳು ನೋಡಿ, ಬೆಜ್ಜನ್ ಟೈರ್ಗಳು ನೋಡಿ, ಎಲ್ಲ ಪಾರ್ಟ್ಸ್ಗಳು ತಗೊಂಡು ಹೋಗ್ತಾ ಇರ್ತಾರೆ. ಇಲ್ಲ ಪಾರ್ಕಿಂಗು ಮಾಡ್ಕೋಬೋದು, ತೊಂದರೆ ಏನೂ ಇಲ್ಲ. ಸೊ ಇವಾಗ BMW ಪ್ರಾಡಕ್ಟ್ಸು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಸರ್. BMW GS 310 ಎಕ್ಸಾಸ್ಟ್ ಏನಾದರೂ ಇದೆಯಾ? ಬ್ಯಾಕು ಸರ್. ಬೈಕು BMW GS 310. ನೋಡಿ ಈ ಥರ BS 6. ಹಾಂ 310 BMW GS 310. ಆಯ್ತು ಮೇಡಮ್, ಎಲ್ಲಿ ಹೋಗ್ಬೇಕು? ಬನ್ನಿ ಹೋಗೋಣ. ಇರಿ ಒಂದು ನಿಮಿಷ ತಗೊಂಡ್ಬರ್ತೀನಿ ನಾನು. ಆಯ್ತು. ಸೊ ಇವಾಗ ನಾನು GS 310 ಎಕ್ಸಾಸ್ಟ್ ಕೇಳಿದ್ದೀನಿ. ನೋಡೋಣ ಹೆಂಗೆ ಏನು ಕತೆ ಅಂತ ಹೇಳಿ. ಇಲ್ಲಿ ಎಲ್ಲ ಗಾಡಿಗಳದ್ದು ನೋಡಿ, ಇಲ್ಲಿ ಸುಜುಕಿ, KTM ಇದೆಲ್ಲ ಬಾಡಿಗಳಿಟ್ಟಿದ್ದಾರೆ ಫುಲ್ಲು ಡ್ಯೂಕ್ದೆಲ್ಲ. ಪ್ರತಿಯೊಂದು ಐಟಮ್ಗಳು ಇಲ್ಲಿ ಸಿಗ್ತಾ ಹೋಗ್ತವೆ ನಿಮಗೆ. ಇಲ್ಲಿ ವೀಲು, ಈ ಫುಲ್ ಏರಿಯಾ ನೀವು ಫುಲ್ಲು ಒಳಗಡೆ ಎಲ್ಲ ಹೋಗ್ಬಿಟ್ರೆ ಬೆಜ್ಜಾನ್ ಐಟಮ್ಗಳು ಸಿಗುತ್ತೆ. ನೋಡಿ ಅಲ್ಲಿ ಮೇಲೆ ಫುಲ್ಲು ಸ್ಕ್ರಾಪ್ ಐಟಮ್ಗಳು ಹೆಂಗೆ ಇದು ಮಾಡಿದ್ದಾರೆ. ಕಾರ್ ಗೀರೆಲ್ಲ ಸಿಗುತ್ತೆ ಇಲ್ಲಿ.
ನೀವು ಸಸ್ಪೆನ್ಷನ್ ತಂದಿದ್ದೀರಾ, ನಾನು ಸೈಲೆನ್ಸರ್ ಕೇಳಿದೆ, ನಿಮ್ಗೆ ಎಕ್ಸಾಸ್ಟ್ ಅಂತ ಕೇಳಿದ್ದು ನಿಮಗೆ ನಾನು. ಇದು ಹಿಂದೆ ಸೈಲೆನ್ಸರ್ ಬರುತ್ತಲ್ಲ ಅದು. ಹಾಂ ಸೊ ನೋಡೋಣ, GS 310 ಎಕ್ಸಾಸ್ಟ್ ಕೇಳಿದ್ದೀನಿ, ಏನಾಗುತ್ತಿಲ್ಲಿ ನೋಡೋಣ. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಒಳಗಡೆ ನೋಡೋಕೆ ಒಂದೊಳ್ಳೆ ಚಾನ್ಸ್ ಸಿಕ್ತು ಇವಾಗ. ನೆಕ್ಸ್ಟ್ ಲೆವೆಲಲ್ಲಿ ಐತಿದ್ದು, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಫುಲ್ ಆನು. ಓಹೋ ಹೋ, ಯಾವ್ದ್ರಿ ಇದು ಬಲ್ಲಿ? ಸರ್, ಎಲ್ಲ ಗಾಡಿಗಳದ್ದು ಮಾರ್ತೀರಾ? ಸಿಗ್ತದೆ, ಏನು ಬೇಕಾ? ಕಾರ್ ಐಟಮ್ಗಳು ಎಲ್ಲ ಸಿಗುತ್ತೆ. ಟೈಯರ್ ಎಲ್ಲ ಟೈಯರ್ ನೀವು ತಗೋತೀರಾ, ಹೊಸದು ಕೊಡ್ತೀರಾ? ನಿಮಗೆ ಅವರೇಜ್ ಇರ್ತದೆ ನೋಡಿ, ಈ ಥರ ಇರ್ತದೆ ಕಂಡೀಷನ್. ಅಂದ್ರೆ ಇವಾಗ ನಾವು ಸೆಕೆಂಡ್ ಟೈಯರ್ ಯೂಸ್ ಮಾಡಿರೋ ಟೈರ್ ಇದ್ರೆ ಅದು ಸೇಲ್ ಮಾಡ್ಬೋದು, ನಿಮ್ಮ ಹತ್ರ ತಗೊಂತೀರಾ? ಸೊ ಎಕ್ಸ್ಟ್ರಾ ಫಿಟ್ಟಿಂಗು ಎಲ್ಲ ಮಾಡ್ತಾರೆ. ಓಕೆ. ಓಹೋ ಹೋ, ಕವಾಸಾಕಿ ಬೇರೆ ಇದೆ, ನಿಂಜಾ. ಓ, ಹ್ಯಾರ್ಲಿ ಡೇವಿಡ್ಸನ್ನು ಐತಪ್ಪ. ಸೆಕೆಂಡ್ಸ್ ಗಾಡಿ ಏನಾದರೂ ಮಾಡ್ತಾರ ಈ ಕಡೆ? ಇಲ್ಲ. ಓಕೆ. G310 ಬಾಡಿ ಇದೆ, BMW ಬಾಡಿ ಇದೆ ಇಲ್ವಾ? ಐತೆ ಎತ್ತು ಅಂತ ಒಳಗಡೆ ಐತೆ. ಡಬಲ್ ತರ ಐತಲ್ಲ ಅದು. ಯೂಸ್ಡ್ ಇದು? ಯೂಸ್ ಅಂದ್ರೆ ಜಸ್ಟ್ ಹಾಕಿ ತೆಗಿರೋದು, ಅದು ಆಫ್ಟರ್ ಮಾರ್ಕೆಟ್ ಹಾಕಿ. ಅದೇ ಸೆಕೆಂಡ್ಸ್ ತರ ಇದು. ಸ್ಕ್ರಾಚ್ ಔಟ್ ಐತೆ ನಾವು ಬರೀ ಸ್ಕ್ರಾಚಸ್ಗೆ ಬಂದಿರೋದು ಅದು. ಫಿಲಮ್ ಆಗಿದೆ ಇಲ್ಲ ಐತಲ್ಲ. ಏನು ಸರ್ಪ್ರೈಸ್ ಇದ್ರದ್ದು? ಅಷ್ಟೊಂದು ಬರ ಇದ್ದಿತ್ತು. ನಮ್ಮ 95 ಕೊಡಿ ಮೇಡಮ್. 95ಯಾ? ಎಷ್ಟು ತಿಂಗಳು ಹಳೇದು ಸರ್ ಅದು? ಇದು ಒಂದು 6 ಮಂತ್ಸ್ ಆಯ್ತಾ? 11 ಗಂಟೆಗೆ ಓಪನಾ? ಈಗ ತಗೊಂಡ್ಬಿಡಿ ಮೇಡಮ್, ಹಳ್ಳಿಗಾಲ. ಇಲ್ಲ, ಅವರೇ ಬರ್ಬೇಕಲ್ಲ, ಅವ್ರ ಗಾಡಿ ತಗೊಂಬಂದು ಓಕೆನಾ ಅಂತ ನೋಡ್ಬೇಕಲ್ಲ. ಓ, ಹಿಂಗೆ ಬರ್ಬೋದಿತ್ತಾ? ಹಾಂ ಸರ್, ತಗೋತೀನಿ. ಅಲ್ಲ ಓ, ಕಾರ್ದು ಇದೆ. ಇದು ಕಾರ್ದು, ಕಾರ್ ಡೋರ್ ಎಲ್ಲ ಇದೆ. ನಥಿಂಗ್ ಸರ್. ಹಿಂಗೆ ಬಂತಾ ಇದು. ಸೊ ನೋಡಿದ್ರಲ್ಲ ಯಾವ ರೀತಿ ಮಾರ್ತಾರೆ ಅಂತ ಹೇಳಿ. ಇದು ಸ್ಕ್ಯಾಮು, ಇದು ಚೋರು ಅಂತ ನಾನೇನು ನಿಮಗೆ ಹೇಳ್ತಾ ಇಲ್ಲ.
ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್ಸ್ ಆಗಿರ್ಬೋದು, ಯೂಸ್ಡ್ ಆಗಿರ್ಬೋದು. ಅವರೇ ಹೇಳಿದ್ರು ಸ್ವಲ್ಪ ಹಿಂಗೆ ಆಗಿರೋ ಅಂಥ ಐಟಮ್ಗಳನ್ನ ನಾವು ಮಾಡ್ತೀವಿ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ನೀವು ಕಮೆಂಟ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಕಮೆಂಟ್ ಹಾಕೋದೇನು ಕಲ್ತ್ಕೊಳ್ಳಿ, ನಿಮಗೆ ಬಾಯಿಗೆ ಬಂದಂಗೆ ಹಾಕೋದಲ್ಲ. ಇದು ವಿಷಯನ ತಿಳಿಸೋದು. ಇದು ಬಿಟ್ಟರು ಬೇರೆ ಇಲ್ಲಿ ಗಾಸಿಪ್ಪು ಚೋರು ಅಂತೆಲ್ಲ, ಚೋರು ಇರೋ ಜಾಗಗಳನ್ನ ಚೋರು ಅಂತ ತೋರಿಸ್ತೀವಿ, ಚೆನ್ನಾಗಿರೋ ಜಾಗ ಚೆನ್ನಾಗಿದೆ ಅಂತ ತೋರಿಸ್ತೀವಿ. ನಿಮ್ಗೆ ಇಷ್ಟ ಬಂದಂಗೆ ಬಾಯಿಗೆ ಬಂದಂಗೆ ಕಮೆಂಟ್ಗಳನ್ನ ಹಾಕ್ಬೇಡಿ ದಯವಿಟ್ಟು, ಅರ್ಥ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಪಾರ್ಟ್ಸ್ಗಳು ತೊಗೋಬೇಕು ಅಂತ ಹೇಳಿದ್ರೆ ನೋಡಿ, ಅವರು 25,000 ರೂಪಾಯಿ ನೀವು ಶೋರೂಮ್ಗೆ ಹೋಗಿ ತೊಗೊಂಡ್ರೆ ಇಲ್ಲಿ 9,500ಕ್ಕೆ ಅದು ಕೊಡ್ತೀನಿ ಅಂತ ಅವ್ರು ಲಾಸ್ಟಿಗೆ ಅಂದರು. ಸೊ ಈ ಥರ ನಡೆಯುತ್ತೆ. 6 ತಿಂಗಳು ಯೂಸ್ ಮಾಡಿರೋಂಥ ಐಟಮ್ ಅದು. ದೊಡ್ಡ ದೊಡ್ಡ ಗಾಡಿಗಳು, ಈ ಗೌರ್ಮೆಂಟ್ ಗಾಡಿಗಳು ಅಥವಾ ಈ ಟ್ಯಾಕ್ಸಿ ಗಾಡಿಗಳು, ಆಮೇಲೆ ನಾವು ಟೈರ್ ಚೇಂಜ್ ಮಾಡಿಸ್ತೀವಿ ಗೊತ್ತಾ, ಟೈರ್ ಚೇಂಜ್ ಮಾಡಿ ಯೂಸ್ಡ್ ನಾವು ನಮ್ಮ ಟೈರ್ನ ಬಿಸಾಕ್ತೀವಿ. ಆ ಟೈರ್ಗಳೆಲ್ಲ ತೊಗೊಂಬಂದು ಇಲ್ಲಿ ರೀಸೇಲ್ ಮಾಡ್ತಾರೆ ಇವ್ರುಗಳು. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ ಏನು ಅಂತ. ಸೊ ರೀಸೇಲ್ ಮಾಡುವಂಥ ಸ್ಕ್ರ್ಯಾಪ್ ಐಟಮ್ಗಳು. ಈಗ IT-BTಗಳಲ್ಲಿ ಲ್ಯಾಪ್ಟಾಪು ಸಿಸ್ಟಮ್ಗಳು ಹಾಳಾದರೆ ಏನು ಮಾಡ್ತಾರೆ, ಅದನ್ನು ಸ್ಕ್ರ್ಯಾಪಿಗೆ ಹಾಕ್ತಾರೆ. ಈ ಸ್ಕ್ರ್ಯಾಪ್ಗೆ ಒಂದು ಜಾಗ ಇರುತ್ತೆ. ನೀವು ಚಿಕ್ಕ ಚಿಕ್ಕ ಗುಜರಿ ಅಂಗಡಿಗಳಿಗೆ ನಾವು ಹೋಗಿ ಪೇಪರು ಕಾರ್ಡ್ಬೋರ್ಡು ಕೊಡ್ತೀವಿ, ಅದೆಲ್ಲ ತೊಗೊಂಡೋಗಿ ಎಲ್ಲಿ ಕೊಡ್ತಾರೆ. ಈ ಥರ ದೊಡ್ಡದೊಂದು ಸ್ಕ್ರ್ಯಾಪ್ ಜಾಗ ಇರುತ್ತೆ. ಸೊ ಒಂದೊಂದು ಐಟಮ್ಗೆ ಒಂದೊಂದು ಜಾಗ ಇರುತ್ತೆ. ಆ ರೀತಿ ಗಾಡಿಗಳಿಗೆ ಅಂತಲೇ ಎಸ್ಪೆಷಲಿ ಇರೋವಂಥ ನಮ್ಮ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಸ್ಕ್ರ್ಯಾಪ್ ಮಾರ್ಕೆಟು ಶಿವಾಜಿನಗರಲ್ಲಿರೋದು. ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ಬನ್ನಿ. ಆದರೆ ಒಂದು ಸಜೆಷನ್ನು, ನೋಡ್ಕೊಂಡು ತೊಗೊಳ್ಳಿ. ಯಾಕಂದರೆ ಇಲ್ಲಿ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಯೂಸ್ಡ್ ಕಾಪಿ ಎಲ್ಲನೂ ಇರುತ್ತೆ. ನೋಡಿಕೊಂಡು ನಿಮಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹುಷಾರಾಗಿ ತೊಗೊಳ್ಳಿ. ಇದೊಂದು ಎಚ್ಚರಿಕೆ. ಸಿಗ್ತೀನಿ ಮತ್ತಷ್ಟು ವಿಚಾರದೊಂದಿಗೆ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು ಕನ್ನಡಿಗರೇ.